ಎಂಗಲ್ ಮಾತೆಲ್ಲ ಕಾಪುನಿ ವೈಕ್ ನಾನು ಅಜ್ಜ ಆದ ಮೇಲೆ ಎಲ್ಲಿಯಾದ್ರೂ ಆ ಹೂವನ್ನು ತಂದು ನಿನಗೆ ಮುಡಿಸಿದ್ರೆ ನೀನೇನಾಗ್ತೀಯ? ನಾನು ಅಜ್ಜಿ ಆಗ್ತೀನಿ ಅಲ್ವಾ? ಇಷ್ಟು ಚಂದದ ಹೆಂಡತಿಯನ್ನ ಅಜ್ಜಿ ಮಾಡ್ಲಿಕ್ಕೆ ನನಗೆ ಅವತ್ತು ಮನಸ್ಸು ಬರ್ಲಿಲ್ಲ. ರುಕ್ಮಿಣಿ ಅಜ್ಜಿ ಆಗಲಿ. ಆ ಕಾರಣದಿಂದಾಗಿ ಅವತ್ತು ನಾನು ರುಕ್ಮಿಣಿಯ ಮುಡಿಯನ್ನ ಬಾಚಿ ಹೂ ಮುಡಿಸಿದ್ದು ಸತ್ಯ. ಈ ಎಲ್ಲ ವಿಚಾರವನ್ನ ಕೇಳಿ ತಿಳಿದಂತಹ ನೀನು ನಿನಗೊಂದು ಹೊಟ್ಟೆ ಕಿಚ್ಚಾದದ್ದು ಹೇಳಿದ್ರೆ ಯಾರಿಗೆ ಆಗುವುದಿಲ್ಲ ಹೇಳಿ. ಅದು ಹೊಟ್ಟೆ ಕಿಚ್ಚಲ್ಲ ಸ್ವಾಮಿ, ಮತ್ತೇನು? ಸಂಕಟ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಂದೇಶ್ ಸ್ಟ್ಯಾಂಡ್ಸ್ ಆಫ್ ಯೂಟ್ಯೂಬ್ ಚಾನಲ್. ಇನ್ನಿ ಎಂಕ್ಲನ ಇಲ್ಲಾಗ ಯಕ್ಷಗಾನ ಚಿಕ್ಕ ಮೇಳದಕ್ಲು ಬರೋದಿಲ್ಲ ಅಂಚ ಮಾತ ತಯಾರಾದ ಕುಲ್ದಿನಿ. ಸುಮಾರು ಆಡಿಯನ್ಸ್ ಉಳ್ಳೇರು ಮೊಗಲು ಮಾತ ಬ್ಯಾಂಗ್ಳೂರ್ದು ಬೈದಿನಿ 2 ಜನ ಒಕ್ಕ ಮೂಳು ಎಂಕ್ಲ ನಿರಾಕರದ ಎಲ್ಲೆಲ್ಲಿ ಪಿಟ್ಲೆಲ್ಲೂ ಇಲ್ಲ. ನಿಕ್ಲು ಮಾತ ದಾಯ ಕಾಪಂದಾಯಿಗೆ ಯಕ್ಷಗಾನನ ಇಲ್ಲಡೆ ಬರ್ಪನ ಅಂಚ ಮಾತ ತಯಾರಾದ ಕುಲ್ದೇರು ಮಾತಾರ ಬಾರಿ ಎಕ್ಸೈಟೆಡ್ ಆದುಳ್ಳೇರು. ಒಂದು 2-3 ದಿನ ದುಂಬೆ ಬತ್ತದ ಇನ್ವಿಟೇಷನ್ ಕೊಡ್ದು ಹೋಗ್ತೀರಿ. ಅಂಬಿಕಾ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಸುಂಕದಕಟ್ಟೆ ಮುಕ್ಲ ಸಂಚಾರಿ ಯಕ್ಷಗಾನ ಚಿಕ್ಕ ಮೇಳ ಓ ಮಾತ ಬೋರ್ಡು ಬಂತೀರ. ಅಂಚನೆ ಪೂ ತಾರೈ ಅರಿ ಪರ್ಂದು ಬೊಕ್ಕ ದೀಪ ಬೊಕ್ಕ ವೀಳ್ಯ ಬಚ್ಚಿರ ಬಜ್ಜೈ ಮಾತ ತಯಾರು ಮಾಡಿ ತೀತರು. ನಾನು ಅಕ್ಕಲು ಬರಿಯರೆ ಕಾಪುನಿ ಏತು ಬರ್ತು ಬರ್ಪೇರು ತೂವಡು ಇನ್ನೇ ನೆನಪಲ್ಲ ಕೂಡ 2 ಜನ ಬೈದೇರು. ಇದು ಎಂಗ ಮಾಮು ಮೇರೆಲ್ಲ ಒಂಜಿ ವಿಡಿಯೋಡು ತೂದು ಬರ್ನಿಕ್ಲು ಒಂಜಿ ಕಾಮಿಡಿ ವಿಡಿಯೋಡು ಇಂದು ಬಾವೆ ಎನ್ನ ಕೊಡೊಂಜಿ ಇನ್ನು ಮಾತೆಲ್ಲ ಬೈದೇರು. ಇನ್ನು ಆಡಿಯನ್ಸ್ ಮಸ್ತ್ ಉಂಡು ಇಲ್ಲ ಕಮ್ಮಿಂಟ್ ಇನ್ನು ಆಟ ತೀಯರು ಆಡಿಯನ್ಸ್ ಮಸ್ತ್ ಉಂಡು ತುಳಿ ಮೂಲು ಮಾತ ಫುಲ್ ಉಳ್ಳೇರು ಫುಲ್ ಆತದು ಎಂಗ್ಲಿತ್ತೆ ಅಕ್ಲು ಬರ್ರೆ ಕಾಪುನಿ ಆಟ ಇನ್ನು ನಮ್ಮ ಇಲ್ಲಗ ಬರೋದುಂಡು ಎಂಗಲ್ ಮಾತೆಲ್ಲ ಕಾಪುನಿ ವೈಕ್ ಮಾತಾಡ್ರ ಬಾರಿ ಎಕ್ಸೈಟೆಡ್ ಉಳ್ಳೇರು ಮಾತಾಡ್ಲ ಕಾತೊಂದುಳ್ಳೇರು ಗೊತ್ತಾಯ್ಕಂಡ ನೀರು ಬರ್ತಂತ ನಾನು ಆಗ್ಲೇ ಕೊರ್ಜನ ನಮಸ್ತೆ ಹಾಗಾದ್ರೆ ಗೊತ್ತಾಯ್ಕಂಡ ಬೆಂಕಿನಾಥೇಶ್ವರ ಬಕ್ಕ ಮಲ್ಲೆ ನೀರು ಮೇಳ ಹಾಲಾಡಿಯಾ ನೀರು ಕಟ್ಟಿನ ಮೇಳ
ತರಿಸಿಕೊಂಡದ್ದು. ನಾನು ನೋಡುದಕ್ಕೆ ಗರುಡನಂತಿದ್ದೇನೆ ಸ್ವಾಮಿ. ಅಲ್ಲ, ಬಂದ ರಭಸ ಹಾಗಿತ್ತಂತ. ಓಹೋ, ಹಾಗೆ. ಆಮೇಲೆ ಹತ್ತಿರ ಬಂದ ಮೇಲೆ ಗೊತ್ತಾಯ್ತು ಏನು ಇದು ಗರುಡ ಅಲ್ಲ, ಮಡದಿ ಸತ್ಯಭಾಮ ಅಂತ. ಹೌದೇ? ಗರುಡನಿಗಾದ್ರೆ ಕೊಕ್ಕುಂಟು, ನಿಂಗೆ ಕೊಕ್ಕಿಲ್ಲ, ಮತ್ತೆ ಕೊಕ್ಕುಂಟು. ಯಾಕೆ ಹಾಗೆ ಹೇಳುದು ಅಲ್ಲ, ಇದ್ರೆ ತಪ್ಪಲ್ಲ ಬಿಡು. ಏನು ಓಡಿ ಬಂದೆ ಸ್ವಾಮಿ? ಓ, ಗರುಡನನ್ನು ಕರೆದಿದ್ದೇ ತಡ. ನಾನು ಓಡಿ ಬರುವುದಕ್ಕೆ ಕಾರಣ ಉಂಟು. ಏನು? ಕೈಯಲ್ಲಿ ಸುದರ್ಶನವನ್ನು ಧರಿಸಿಕೊಂಡಿದ್ದೀರಾ. ಅಷ್ಟೇ ಅಲ್ಲ, ಮತ್ತೆ ಅಪ್ಪಪ್ಪ ನಿಮ್ಮ ಕಣ್ಣೇ ಕಣ್ಣು ಕೆಂಪು 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 ಕ್ರೋಧಾಕಾರದಿಂದ ಕೂಡಿದೆ ಸ್ವಾಮಿ. ಓಹೋ, ಅಷ್ಟೇ ಅಲ್ಲ, ಮತ್ತೆ ನೀವು ಹೋಗುವುದು ಯುದ್ಧಕ್ಕೆ ಎಂದು ತಿಳಿದಿದೆ. ಹಾಗಾಗಿ ಕೇಳುತ್ತಾ ಇದ್ದೇನೆ ಸ್ವಾಮಿ. ಏನು? ಕೈಯಲ್ಲಿ ಸುದರ್ಶನವನ್ನು ಧರಿಸಿಕೊಂಡು ಗರುಡನನ್ನು ಸಿದ್ಧಪಡಿಸಿಕೊಂಡು ಹೊರಟಿರುವಿರಲ್ಲ, ಎಲ್ಲಿಗೆ? ಆಯ್ತು, ಇನ್ನು ಹೋಗಬೇಕಂತ ಹೇಳಿ ಇಲ್ಲ. ಯಾಕೆ? ಹಾರುವ ಎತ್ತಿನ ಹಣೆಯ ಮೇಲೆ ಹೊಡೆದಾಗ ಆಯ್ತು. ಯಾಕೆ ಸ್ವಾಮಿ? ಅದಲ್ಲದೆ ಹೋದ್ರೆ ನಾವು ಎಲ್ಲಿಗಾದ್ರೂ ಹೊರಟಾಗ ಎಲ್ಲಿಗೆ ಅಂತ ಕೇಳ್ತಾರೇನೆ. ಮತ್ತೆ ಕೇಳಿದ್ರೆ ಏನಾಗ್ತದೆ? ಏನಾಗುತ್ತದೆ ಸ್ವಾಮಿ? ಅದು ಅಪಶಕುನ ಅಂತ ಆಗುತ್ತದೆ. ಹೌದೇ? ಮಾರ್ಗದಲ್ಲಿ ಹೋಗುವಾಗ ಬೆಕ್ಕು ಅಡ್ಡ ಬಂದ್ರೆ ಹೇಗೆ ಅಪಶಕುನವು, ಎಲ್ಲಿಗೆ ಅಂತ ಕೇಳುದು ಕೂಡ ಹಾಗೆ ಅಪಶಕುನ. ಹಾಗಂತ ಮನೆಯ ಬೆಕ್ಕು ಅಡ್ಡ ಬಂದ್ರೆ ಅದು ಅಪಶಕುನ ಅಂತ ಆಗುದಿಲ್ಲ. ಹಾಗಂತ ಈಗ ನೀನು ಬಂದದ್ದು ಬೆಕ್ಕಡ್ಡ ಬಂದ ಹಾಗೆ ಆಯ್ತಂತ ನಾನು ಹೇಳಿದ್ದಲ್ಲ. ನೀನು ಮನೆಯ ಬೇಕು ಹೌದು, ಮನದ ಬೇಕು ಹೌದು. ಹಾಗಂತ ಕೇಳುದಕ್ಕೆ ಒಂದು ಕ್ರಮ ಅಂತ ಇರ್ತದೆ. ದೂರ ಹೊರಟದ್ದು ಅಂತ ಕೇಳಬೇಕು. ನಾನೊಮ್ಮೆ ಕೇಳಿ ನೋಡದೆ. ಕೇಳಂತೆ. ಎಲ್ಲಿಗೆ ದೂರ ಹೊರಟಿದ್ದು ಸ್ವಾಮಿ ತಾವು? ಎಲ್ಲಿಗೆ ಎನ್ನುವುದನ್ನ ಅಲ್ಲಿಗೆ ಬಿಡುವ. ನಿನಗೆ ವಿಷಯ ಗೊತ್ತಾಗ್ಬೇಕಾ? ಹೌದು ಸ್ವಾಮಿ. ಓ ಕೀರವಾಣಿ, ಕೀರವಾಣಿ ಕೇಳಿ ಹೊರಟಿ ಹಸಾದನ ಗುಣಶೀಲೆ, ಹೊರಟಿ ಹಸಾದನ ಗುಣಶೀಲೆ. ಈಗಾಗಲೇ ಧರೆಯಲ್ಲಿ ಜನಿಸಿದಂತಹ ನರಕದಾನವ ವಿಧಾತರಿಂದ ವರವನ್ನ ಪಡೆದು ಸುರಲೋಕವನ್ನ ಸಂಚರಿಸಿ ದೇವತೆಗಳನ್ನು ಹಿಂಸಿಸಿದಷ್ಟೇ ಅಲ್ಲದೆ ಕುಬೇರನ ಸಂಪತ್ತು, ವರುಣನ ಮಣಿಶೈಲ, ಯಮನ ಪಾಶ ಹಾಗೂ ಒಂದು ಕಾಲದಲ್ಲಿ ನನ್ನ ತಾಯಿಯಾದಂತಹ ಅದಿತಿ ದೇವಿಯವರ ಕುಂಡಲವನ್ನು ಸೆಳೆದವನು ಆತನಿದ್ದಾನೆ. ಶಿವ ಶಿವ. ಹಾಗಾಗಿ ದುರುಡನ ವಧೆ ಎನ್ನುವುದು ಆಗಬೇಕಿದೆ. ಆ ಕಾರಣದಿಂದ ನಾನು ಹೊರಟಿರುವುದು ಮೇಲೆ. ಮೇಲೆ ಅಂದರೆ? ಮೇಲೆ ಅಂತ ಹೇಳಿದ್ರೆ ಎಲ್ಲಿ? ಸ್ವರ್ಗಲೋಕಕ್ಕೆ. ಸ್ವರ್ಗಲೋಕಕ್ಕೆ ನೀವು ಹೋಗುತ್ತಿದ್ದೀರಿ ಸ್ವಾಮಿ? ಹೌದು. ಹರ್ಷವಾಯಿತು, ಹರ್ಷವಾಯಿತು. ಇದು ಕಾಂತ ನರಕ ದೈತ್ಯನ ಒಂದು ರಮಣ ರಮಣ ಹರುಷವಾಯಿತು ಹರುಷವಾಯಿತು ಪ್ರಾಣಕಾಂತ ನರಕ ದೈತ್ಯನ ಒಂದು ನರಕ ದೈತ್ಯನ ಒಂದು ರಮಣ. ಓ ಸತ್ಯಭಾಮ, ನಾನು ಸ್ವರ್ಗಲೋಕಕ್ಕೆ ಹೋಗಬೇಕು ಅಂತ ಹೇಳಿದ್ದೇ ತಡ ನೀನು ಸಂತೋಷದಿಂದ ಕುಣಿದಾಡುವುದಕ್ಕೆ ಪ್ರಾರಂಭಿಸಿದೆ ಸ್ವಾಮಿ. ಈಗ ನಾನು ಸ್ವರ್ಗಲೋಕಕ್ಕೆ ಹೊರಡುವುದಕ್ಕೂ ನೀನಿಷ್ಟು ಸಂತೋಷ ಪಡುವುದಕ್ಕೂ ಏನಾದರೂ ಕಾರಣ ಉಂಟಾ? ಕಾರಣ ಉಂಟು
ಸ್ವಾಮಿ. ಏನದು? ಹರ್ಷವಾಯಿತು ನನಗೆ. ಯಾಕೆ ಹರುಷ? ದೇವೇಂದ್ರನಿಗೆ ಕಷ್ಟ ಬಂದು ಅಳುತ್ತಾ ಇದ್ದಾನೆ, ನಿನಗೆ ಸಂತೋಷವಾ? ದೇವೇಂದ್ರನ ಬಗ್ಗೆ ಬಿಡಿ. ಹಾ. ಯಾಕಂದ್ರೆ ಆತನಿಗೆ ಎಲ್ಲ ಪ್ರಸಂಗದಲ್ಲಿಯೂ ಅಳುವುದೇ ಅಲ್ವಾ? ನಗುವುದು ಎಲ್ಲಿಯಾದರೂ ಉಂಟೆ ಸ್ವಾಮಿ? ಓ, ನನಗೆ ಹರ್ಷವಾಗುವುದಕ್ಕೆ ಬೇರೆ ಕಾರಣ ಉಂಟು. ಹರುಷವಾಗುವುದಕ್ಕೆ? ಹಾ. ಯಾಕೆ? ಏನು? ಈ ಪ್ರಪಂಚದಲ್ಲಿ ಒಬ್ಬ ಗಂಡ ಸಾಧಿಸುತ್ತಾನೆ ಅಂದಾದರೆ ಹಾ. ಯಾವ ಹೆಂಡತಿಗೆ ಸಂತೋಷವಾಗುವುದಿಲ್ಲ ಹೇಳಿ? ಹೌದು ಹೌದು. ಅದರಲ್ಲೂ ನನಗೆ ಹಾ. ನೀವು ಈ ಹಿಂದೆ ಅದೆಷ್ಟೋ ಸಾಧನೆಗಳನ್ನು ಮಾಡಿದ್ದೀರಿ, ಹಾ. ಎಷ್ಟೋ ರಕ್ಕಸರ ಜೊತೆಗೆ ಯುದ್ಧವನ್ನು ಮಾಡಿದ್ದೀರಿ. ಹಾ. ಆ ಚಂದವನ್ನು ನಾನು ನೋಡಿದವಳಲ್ಲ ಸ್ವಾಮಿ. ರಕ್ಕಸಾಂತಕ ಎನ್ನುವುದಾಗಿ ಕೇಳಿದ್ದೆ ಬಿಟ್ರೆ ಅದನ್ನು ನೋಡುವಂತಹ ಕಣ್ಣಾರೆ ನೋಡುವಂತಹ ಭಾಗ್ಯ ನನ್ನದಾಗಿಲ್ಲ. ಹಾಗಾಗಿ ಈಗ ನಾನು ನಿಮ್ಮ ಜೊತೆ ಬರಬೇಕು. ಯಾಕೆ? ಆ ರಕ್ಕಸನನ್ನು ಕೊಲ್ಲುವ ಚಂದವನ್ನು ನನಗೆ ನೋಡಬೇಕು. ಸತ್ಯಭಾಮ, ನಾನು ಯುದ್ಧ ಮಾಡುವಂತಹ ಟಿವಿಯನ್ನು ನಿನಗೆ ನೋಡಬೇಕೆನ್ನುವಂತಹ ಆಸೆ ಇದ್ದದ್ದೇ ಹೌದಾದರೆ ಇವತ್ತು ನೀನು ಬರುವುದು ಬೇಡ. ಯಾಕೆ? ಅಷ್ಟು ದೂರ ಬಂದು ಯುದ್ಧ ನೋಡುವ ಅವಶ್ಯಕತೆ ಇಲ್ಲ. ಇನ್ನೊಮ್ಮೆ ಯಾವತ್ತಾದ್ರೂ ನಾನು ಯುದ್ಧಕ್ಕೆ ಹೊರಟಾಗ ನಿನ್ನನ್ನು ಕರೆದುಕೊಂಡು ಹೋಗ್ತೇನೆ. ಇವತ್ತು ಬೇಡ. ಮತ್ತೆ ಯಾಕೆ ಅಂತ ಹೇಳಿದ್ರೆ, ರಕ್ಕಸರು ಅಂತ ಹೇಳಿದ್ರೆ ಕೇವಲ ನರಕಧಾಮ ಮಾತ್ರ ಬರುವುದಲ್ಲ, ಮತ್ತೆ ಅವನ ಜೊತೆಯಲ್ಲಿ ಅವರ ಬಳಗದವರೆಲ್ಲ ಬರ್ತಾರೆ ಅಲ್ವಾ? ಅದರಲ್ಲಿ ಯಾರಾದ್ರೂ ಒಬ್ಬ ದಾನವ ನನ್ನ ಚಂದದ ಹೆಂಡತಿಯ ಮೇಲೆ ಕಣ್ಣು ಹಾಕಿದ್ರೆ ನಾನು ಅವ್ರ ಜೊತೆ ಯುದ್ಧ ಮಾಡುದಾ ಇಲ್ಲ ನಿನ್ನನ್ನು ನೋಡಿಕೊಳ್ಳುದಾ? ನೀವು ಭಯ ಪಡುವಂತ ಅವಶ್ಯಕತೆ ಇಲ್ಲ ಸ್ವಾಮಿ. ಮತ್ತೆ ನಾನು ಯಾರು ಹೇಳಿ? ಯಾರು? ಸತ್ರಾಜಿತನ ಮಗಳು, ಕ್ಷತ್ರಿಯಾಣಿ. ಹಾಗಾಗಿ ನಾನು ಇವತ್ತು ಬರಲೇಬೇಕು ನಿಮ್ಮ ಜೊತೆ. ಸತ್ಯಭಾಮ, ಯುದ್ಧ ಅಂತ ಹೇಳಿದ್ರೆ ಅಲ್ಲಿ ರಕ್ತದ ಓಕುಳಿ ಹರಿತದೆ. ಹರಿಯಲಿ. ಅದನ್ನೆಲ್ಲ ನೋಡಿ ನೀನು ಎಲ್ಲಿಯಾದ್ರೂ ತಲೆ ತಿರುಗಿ ಬಿದ್ದರೆ ಮತ್ತೆ ಆ ಯುದ್ಧ ಮಾಡುವಾಗ ನೀನು ಕೈ ಕಲಗೆಲ್ಲ ಬೇಡ. ಇವತ್ತು ಬರೋದು ಬೇಡ, ನೀನು ಇನ್ನೊಮ್ಮೆ ಕರೆದುಕೊಂಡು ಹೋಗು ಸ್ವಾಮಿ. ಇವತ್ತೇ ಬರಬೇಕು, ಇವತ್ತೇ ಬರಬೇಕು, ಇವತ್ತೇ ಬರಬೇಕು ಅಂತ ಹೇಳ್ತಾ ಇದ್ಯಲ್ಲ, ಅದಕ್ಕೇನಾದ್ರು ಕಾರಣ ಉಂಟು? ಕಾರಣ ಉಂಟು ಸ್ವಾಮಿ. ಏನು? ಸ್ವಲ್ಪ ಹಿಂದೆ ಹೋಗಿ. ಹಿಂದೆ? ನಿಂತ ಸ್ಥಳದಿಂದ ಹಿಂದೆ ಹೋಗುವುದಕ್ಕೆ ಹೇಳುತ್ತಿಲ್ಲ ಸ್ವಾಮಿ ನಾನು. ಮತ್ತೆ ಕಥೆಯಲ್ಲಿ ಸ್ವಲ್ಪ ಹಿಂದೆ ಹೋಗಿ ಎಂದು ಹೇಳುತ್ತಾ ಇದ್ದೇನೆ. ಕತೆ? ಕತೆ ಈಗ ಬಹಳ ನಡೆದು ಹೋಗಿದೆ. ಅದರಲ್ಲಿ ಯಾವುದಂತ ನೆನಪು? ಆ ನಡೆದ ಕಥೆಯಲ್ಲಿ ಒಂದು ಕಥೆಯನ್ನು ನಾನು ನೆನಪು ಮಾಡುತ್ತೇನೆ, ಕೇಳಿ. ಯಾವುದು? ಪಾರಿಜಾತದ ಪ್ರಕರಣ. ಓಹೋ, ಆವತ್ತು ದೇವಋಷಿಗಳಾದಂತಹ ನಾರದರು ನಮ್ಮ ಮನೆಗೆ ಬರುವಾಗ ಕೈಯಲ್ಲಿ ಒಂದು ಸುರಪಾರಿಜಾತವನ್ನು ತಂದಿದ್ರು. ನಿಜ. ನಾನು ನಾರದರಿಗೆ ಹೇಳಿದೆ, ಏನು? ನಾರದ್ರೆ ನನಗೆ 8 ಜನ ಹೆಂಡತಿಯರಿದ್ದಾರೆ, ನಾವು ಅವರ ಜೊತೆಯಲ್ಲಿ ಅನ್ಯೋನ್ಯತೆಯಿಂದ ಬದುಕುತ್ತಾ ಇದ್ದೇನೆ. ನೀವು ಒಂದು ಹೂ ತಂದ್ರೆ ನಾನು ಯಾರಿಗಂತ ಕೊಡುವುದು? ಮತ್ತೆ ಅವರವರೊಳಗೆ ಜಗಳ ಆಗ್ತದೆ. ಹಾಗಾಗಿ ಈ ಹೂವನ್ನು ನೀವು ಎಲ್ಲಿಂದ ತಂದಿದ್ದೀರೋ ಅಲ್ಲಿಗೆ ಕೊಂಡು ಹೋಗಿ, ನನಗೆ ಇದು ಬೇಡ ಅಂತ ನಾನು ನಾರದರು ಹೇಳಿದೆ. ಎಲ್ಲ ಮಾಡಿದ್ವಿ ನಾರದರಿ ಸ್ವಾಮಿ. ಹೌದು. ಆಗ ನಾರದರು ಹೇಳಿದ್ದೇನು? ಏನು? ಈ ಹೂವನ್ನ ನಾರಿ ವೈದರ್ಭ್ಯಗಲ್ಲದೆ ಅನ್ಯರಿಗೆ ಸಲ್ಲದು ಅಂತ ಹೇಳಿದ್ರು. ಹೌದೇ? ಹೌದಪ್ಪ. ಆಗ ನಾನು ನಾರದರಲ್ಲಿ ಪ್ರಶ್ನೆ ಮಾಡಿದ್ದೆ, ಏನು? ಯಾಕೆ ರುಕ್ಮಿಣಿಗೆ ಮುಡಿಸಬೇಕು? ಏನು ನನ್ನ ಮಡದಿ ಸತ್ಯಭಾಮ ಯಾವುದ್ರಲ್ಲಿ ಕಡಿಮೆ ಇದ್ದಾಳೆ? ರೂಪದಲ್ಲಾಗಲಿ, ವಿದ್ಯೆಯಲ್ಲಾಗಲಿ, ಬುದ್ಧಿಯಲ್ಲಾಗಲಿ, ಐಶ್ವರ್ಯದಲ್ಲಾಗಲಿ, ಅಂತಸ್ತಿನಲ್ಲೇ ಆಗಲಿ, ಅಹಂಕಾರದಲ್ಲೇ ಆಗಲಿ. ಅಹಂಕಾರವೇ ಅಲ್ಲ, ಏನೂ ಇಲ್ಲದಿದ್ದವರೇ ಅಹಂಕಾರ ಪಡ್ತಾರಂತೆ. ಎಲ್ಲಾ ಇದ್ದಂತಹ ನೀನೊಂದು ಸ್ವಲ್ಪ ಅಹಂಕಾರ ಪಟ್ಟ ತಪ್ಪುಂಟಾ? ಅದರಲ್ಲೂ ಕೂಡ ಸತ್ಯಭಾಮೆ ಕಡಿಮೆ ಅಂತ ಆಗಬಾರದು. ಎಲ್ಲದರಲ್ಲೂ ಒಂದು ಕೈ ಮೇಲೆ ಇರಬೇಕು. ಹಾಗಾಗಿ ಸತ್ಯಭಾಮನಿಗೆ ಯಾವುದ್ರಲ್ಲಿ ಕಡಿಮೆ ಉಂಟು? ಅವಳಿಗೆ ರುಕ್ಮಿಣಿ ತಲೆಯಲ್ಲಿ ಮಾತ್ರ ಕೂದಲಿರುವುದಾ? ನನ್ನ ತಲೆಯನ್ನು ಗೋಳಾಗಿದೆ ಅಲ್ವಾ? ನಾನು ನಾರದರಲ್ಲಿ ಕೇಳಿದೆ ಅವತ್ತು. ಆಗ ನಾರದರು ಹೇಳಿದ್ದೇನು? ಏನು? ಇದು ರುಕ್ಮಿಣಿಯ ಮುಡಿಯಲ್ಲಿ ನೋಡಬೇಕು ಎನ್ನುವಂತಹ ಆಸೆಯಿಂದ ತಂದದ್ದು ದೇವರೇ ಅಂತ ಹೇಳಿದ್ರು. ಹಾಗೆ? ಹೌದು. ಆದ್ರೆ ನಾರದರ ಮನಸ್ಸನ್ನ ಸಂತೋಷ ಪಡಿಸಬೇಕಾಗಿರುವುದು ನನ್ನ ಕರ್ತವ್ಯವಾಗಿರುತ್ತದೆ. ಯಾಕೆ ಅಂತ ಹೇಳಿದ್ರೆ, ಈ ಸಂಬಂಧದ ನೆಲೆಯಲ್ಲಿ ನೋಡ್ಲಿಕ್ಕೆ ಹೋದ್ರೆ ನಾನು ನಾರದರಿಗೆ ಅಜ್ಜ ಆಗಬೇಕು, ಅವರು ನನಗೆ ಮೊಮ್ಮಗ ಆಗಬೇಕು. ನಾನು ಅಜ್ಜ ಆದ ಮೇಲೆ ಎಲ್ಲಿಯಾದ್ರೂ ಆ ಹೂವನ್ನು ತಂದು ನಿನಗೆ ಮುಡಿಸಿದ್ರೆ ನೀನೇನಾಗ್ತೀಯಾ? ನಾನು ಅಜ್ಜಿ ಆಗುತ್ತೇನೆ ಅಲ್ವಾ? ಇಷ್ಟು ಚಂದದ ಹೆಂಡತಿಯನ್ನ ಅಜ್ಜಿ ಮಾಡ್ಲಿಕ್ಕೆ ನನಗೆ ಅವತ್ತು ಮನಸ್ಸು ಬರಲಿಲ್ಲ. ರುಕ್ಮಿಣಿ ಅಜ್ಜಿ ಆಗಲಿ. ಆ ಕಾರಣದಿಂದಾಗಿ ಅವತ್ತು ನಾನು ರುಕ್ಮಿಣಿಯ ಮುಡಿಯನ್ನ ಬಾಚಿ ಹೂ ಮುಡಿಸಿದ್ದು ಸತ್ಯ. ಈ ಎಲ್ಲ ವಿಚಾರವನ್ನ ಕೇಳಿ ತಿಳಿದಂತಹ ನೀನು ನಿನಗೊಂದು ಹೊಟ್ಟೆ ಕಿಚ್ಚಾದದ್ದು ಅಂತ ಹೇಳಿದ್ರೆ ಯಾರಿಗೆ ಆಗುವುದಿಲ್ಲ ಹೇಳಿ? ಹೆಣ್ಣು ಮಕ್ಕಳಿಗೆ ಹಾಗೆ ಅದು. ಸೀರೆ, ಹೂ ಮತ್ತೆ ಆಭರಣ, ಇದು 3 ನೋಡಿದ್ರೆ ಆಗುದಿಲ್ಲ, ಎಷ್ಟಿದ್ರೂ ಸಾಕಾಗುದಿಲ್ಲ. ಅದು ನನ್ಗೇ ಬೇಕು ನನಗೇ ಬೇಕು ಅಂತ ಹೇಳುದು. ಅದು ಹೊಟ್ಟೆ ಕಿಚ್ಚಲ್ಲ ಸ್ವಾಮಿ, ಮತ್ತೇನು? ಸಂಕಟ. ಹೊಟ್ಟೆ ಕಿಚ್ಚಲ್ಲ. ಆವತ್ತು ನೀನೇನು ಮಾಡಿದೆ? ನೇರವಾಗಿ ಹೋಗಿ ಕ್ರೋಧಾಗಾರವನ್ನ ಸೇರಿದೆ ಅಲ್ವಾ? ಹೌದು. ಆವತ್ತು ನಿನ್ನನ್ನು ಸಮಾಧಾನ ಪಡಿಸಬೇಕೆನ್ನುವಂತಹ ಉದ್ದೇಶದಿಂದಾಗಿ ನಾನು 1-2 ರಾಗ ಹಾಡಿದ್ನ. ತುಂಬಾ ಹಾಡಿದ್ದೀರಿ. ಯಾವ ರಾಗಕ್ಕಾದ್ರೂ ನೀನು ಕೋಣೆ ಬಾಗಿಲು ತೆಗೆದಿಯಾ? ನಾನು ಒಡಿಯಲಿಲ್ಲ. ಒಂದು ರಾಗ ಆದ್ರೂ ನೆನಪು ಉಂಟ ನಿನಗೆ? ಒಂದು ನೆನಪುಂಟು ಸ್ವಾಮಿ. ಯಾವ್ದದು? ಸತ್ಯಭಾಮೆ ಸತ್ಯಭಾಮೆ ಕೋಪವೇ